ಮಂಗಳೂರು ನಗರ ಸಂಚಾರಿ ಪೊಲೀಸರಿಗಾಗಿ ಇಂದು ಬೆಳಿಗ್ಗೆ ಕದ್ರಿಯ ಜಿಂಕೆ ಪಾರ್ಕಿನಲ್ಲಿ ಮ್ಯೂಸಿಕಲ್ ಥೆರಪಿ ಮಂಗಳೂರಿನ ಫ್ರೀಕ್ವೆನ್ಸಿ ಸಂಸ್ಥೆಯ ವತಿಯಿಂದ ನಡೆಯಿತು. ಎಸಿಪಿ ನಟರಾಜ್ ನೇತೃತ್ವದ ಮಂಗಳೂರು ಸಂಚಾರಿ ವಿಭಾಗದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಈ ಸಂಗೀತದ ಮೂಲಕ ಮನಸ್ಸನ್ನ ಮುದಗೊಳಿಸುವ ಒಂದು ವಿಶೇಷ ರೀತಿಯ ಚಿಕಿತ್ಸಾ ಪದ್ಧತಿಯ ಮೂಲಕ ಥೆರಪಿಯನ್ನ ನೀಡಲಾಯಿತು. ಪಕ್ಷಿಗಳ ಸಂಗೀತದ ಆಲಾಪನೆ ಮೂಲಕ ಪ್ರಕೃತಿಯನ್ನ ಪ್ರೀತಿಸುವ ಬಗ್ಗೆಯೂ ಪೊಲೀಸರಲ್ಲಿ ಮನವರಿಕೆ ಮೂಡಿಸಲಾಯಿತು. ಫ್ರೀಕ್ವೆನ್ಸಿ ಸಂಸ್ಥೆಯ ಮರ್ವಿನ್ ಫರ್ನಾಂಡಿಸ್, ವರ್ಣನ್ ತಾವ್ರೋ, ಗೌತಮ್ ರಾವ್, ಭುವನ್ ಶೆಟ್ಟಿ ತಂಡ ಕಾರ್ಯಕ್ರಮವನ್ನು ನೀಡಿತು. ಪೊಲೀಸ್ ಆಯುಕ್ತ ಶಶಿಕುಮಾರ್, ಎಸಿಪಿ ನಟರಾಜ್, 4 ಇನ್ಸ್ಪೆಕ್ಟರ್ ಸೇರಿದಂತೆ 100ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. Easing you out. Every second you breathe in and breathe out. On ourselves and the people whom we love. You don't have to do anything in nature. You can just be blessed and relaxed. ಇದು ಮೈಥಾಲಜಿಕಲ್ ಸ್ಟೋರೀಸು ಪರ್ಸ್ನಾಲಿಟಿ, ಇನ್ನೊಂದು ವ್ಯಕ್ತಿತ್ವ, ಇನ್ನೊಂದು ನಿಯತ್ತು. ಇಂಜುರಿ ಅಂದರೆ ಇಮಿಡಿಯೇಟಾಗಿ ಫರ್ಗೆಟಿಂಗ್ ಆಲ್ ರೂಲ್ಸ್ ಆ್ಯಂಡ್ ಪ್ರಾವಿಷನ್ಸ್ ವಿಲ್ ಟೇಕ್ ಇನ್ ಟು ದಿ ಹಾಸ್ಪಿಟಲ್. ಯಾರಾಗಿರ್ತಾರೆ ಅವರ ಒಂದು ಜೀವನದಲ್ಲಿ ಭಾಳಷ್ಟು ಎಲ್ಲ ಹೋದರು, ಎಲ್ಲ ಡೈರೆಕ್ಟ್ ಮೇಲೆ ಹೋಗೋದು. ಸೊ ಹಂಗಾಗಿ ಪೊಲೀಸ್ ಇಲಾಖೆಯಲ್ಲಿ ಮುಖ್ಯವಾಗಿ ಆ್ಯಸ್ ಕಂಪೇರ್ಡ್ ಟು ಎನಿ ಅದರ್ ಧೈರ್ಯವಾಗಿ ಕೆಲಸ ಮಾಡಿ, ಸೇಫಾಗಿ ಕೆಲಸ ಮಾಡಿ. ಇನ್ಫ್ಯಾಕ್ಟ್ ಡ್ಯೂಟಿ ಆಫೀಸರ್ಸ್ ಇದೆ ಅಂತ ಹೇಳಿದರು. ಸೊ Entire focus is going onto your right leg. The toe, the first toe of your right leg. Toe of your right leg. Third one. The fourth. Completely relaxed. Feeling relaxed. The beautiful sounds of nature. Going onto your soul, to your heel, slowly transferring. Every time you breathe out, the intensity at the center of your stomach. ಮಾರ್ವಿನ್ ಫರ್ನಾಂಡಿಸ್ ಅವರು ತಮ್ಮ ಮ್ಯೂಸಿಕಲ್ ಥೆರಪಿ ಅನ್ನೋ ಒಂದು ಟೀಮ್ ಕಟ್ಕೊಂಡು ಸುಮಾರು 7-8 ಜನದ ತಂಡ ಇದೆ. ಮತ್ತು ತುಂಬ ವೈವಿಧ್ಯಮಯ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ. ಅದನ್ನು ತೊಗೊಂಡ್ಬಿಟ್ಟು ಒಂದು ಮ್ಯೂಸಿಕಲ್ ಥೆರಪಿ ಸೆಷನನ್ನು ನಮ್ಮ ಟ್ರಾಫಿಕ್ ಅಧಿಕಾರಿ ಸಿಬ್ಬಂದಿಗಳಿಗೆ ಆಯೋಜನೆ ಮಾಡಿದರು. ಇವರು ನೈಟ್ ರೌಂಡ್ಸಲ್ಲಿ ಒಂದು ಸಲ ಮೂವ್ಮೆಂಟ್ ಆಗಬೇಕಾದ್ರೆ ಇವರು ಹೇಗೆ ಮ್ಯೂಸಿಕಲ್ ಎಕ್ವಿಪ್ಮೆಂಟ್ಸ್ನೆಲ್ಲ ಗಾಡೀಲಿ ನೋಡಿದಾಗ ನಮ್ಮ ಎಸಿಪಿ ನಟರಾಜ್ ಅವರು ಅದ್ರ ಬಗ್ಗೆ ತಿಳ್ಕೊಂಡಾಗ ಈ ಥರ ಅಂತ ಗೊತ್ತಾಗಿ ಒಂದು ಸೆಷನನ್ನು ಇವತ್ತು ಮಂಗಳೂರು ನಗರ ಕದ್ರಿ ಪಾರ್ಕ್ ಎದುರುಗಡೆ ಇರುವಂಥ ಡಿಯರ್ ಪಾರ್ಕಲ್ಲಿ ಆಯೋಜನೆ ಮಾಡಿದ್ವಿ. ಸುಮಾರು 140 ಜನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಭಾಗವಹಿಸಿದ್ರು. ತುಂಬ ಚೆನ್ನಾಗಿತ್ತು.